ಮೊಹಮ್ಮದ್ ನಿಯಾಜ್ ನೇತೃತ್ವದ ಪಡುಬಿದ್ರಿಯ ರೋಟರಿ ಕ್ಲಬ್, ಮಹಿಳಾ ವಿಭಾಗದ ಇನ್ನರ್ವೀಲ್ ಕ್ಲಬ್ ಹಾಗೂ ಸಮುದಾಯ ದಳ ಈ ಸಂಸ್ಥೆಗಳ ಜಂಟಿ ಆಯೋಜನೆಯಲ್ಲಿ ಜಾತಿ ಧರ್ಮಗಳನ್ನು ಮೆಟ್ಟಿ ನಿಂತು ಎಲ್ಲಾ ಸಮುದಾಯದ ಮಂದಿ ಪಾಲ್ಗೊಂಡು 80ಕ್ಕೂ ಅಧಿಕ ಪುಟಾಣಿ ಸ್ಪರ್ಧಾಳುಗಳ ಭಾಗವಹಿಸುವಿಕೆಯ ಮೂಲಕ ಪಡುಬಿದ್ರಿ ಆರ್ಆರ್ ಕಾಲೋನಿಯ ಸಭಾಂಗಣದಲ್ಲಿ ಕೃಷ್ಣವೇಷ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ರೋಟರಿ ಸಂಸ್ಥೆಯ ಪ್ರಮುಖರಾದ ನವೀನ್ ಅಮೀನ್ ಶಂಕರಪುರ ಅವರು, ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಪರದೆಯ ಹಿಂದೆ ಸರಿದ ಬಳಿಕದ ಕಾಲಘಟ್ಟದಲ್ಲಿ ಇದೀಗ ಪಡುಬಿದ್ರಿ ರೋಟರಿ ಸಂಸ್ಥೆ ತನ್ನ ಅಂಗಸಂಸ್ಥೆಗಳನ್ನು ಸೇರಿಸಿಕೊಂಡು ಎಲ್ಲ ಜಾತಿ ಧರ್ಮಗಳ ಜನರನ್ನ ಹೊಂದಿಸಿಕೊಂಡು 5.5 ವರ್ಷ ವಯಸ್ಸಿನಿಂದ 10 ವಯೋಮಿತಿಯವರೆಗಿನ ಪುಟಾಣಿಗಳ ಕೃಷ್ಣ ಸ್ಪರ್ಧೆ, ರಾಧೆ ಸ್ಪರ್ಧೆ, ರಾಧಾಕೃಷ್ಣ ಸ್ಪರ್ಧೆ ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ನಡೆಸುವ ಮೂಲಕ ಕೃಷ್ಣಾಷ್ಟಮಿಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಎಂದರು. ರೋಟರಿ ಕ್ಲಬ್ ಪಡುಬಿದ್ರಿಯ ವತಿಯಿಂದ ಇವತ್ತು ವಿಶೇಷವಾಗಿ ಮುದ್ದು ಕೃಷ್ಣ, ಮುದ್ದು ರಾಧೆ, ಅದೇ ರೀತಿ ಮುದ್ದು ರಾಧಾಕೃಷ್ಣ ಒಂದು ಸ್ಪರ್ಧೆ ವಿಶೇಷವಾಗಿ ಇವತ್ತು ನಡೆದಿತ್ತು. ಭಾಳಷ್ಟು ಮಕ್ಕಳು ಇಲ್ಲಿ ಸೇರಿದರು. ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಸೌಹಾರ್ದತೆಯ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ. ಯಾಕಂದರೆ ಪಡುಬಿದ್ರಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ನಿಯಾಜ್ ಅಹಮದ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಅಷ್ಟಮಿಯ ಪ್ರಯುಕ್ತವಾಗಿ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದು ಕೂಡ ಸೌಹಾರ್ದತೆಗೆ ಒಂದು ಹೆಸರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಈ ಅರ್ಥಪೂರ್ಣ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಶಿವದೂತಿ ಗುಳಿಗೆ ನಾಟಕದ ಗುಳಿಗ ಪಾತ್ರಧಾರಿ ಸ್ವರಾಜ್ ಶೆಟ್ಟಿ, ಚಲನಚಿತ್ರ ನಟಿ ನವ್ಯ ಪೂಜಾರಿ, ನವೀನ್ ಚಂದ್ರ ಸುವರ್ಣ, ಕೇಸರಿ ಯುವರಾಜ್, ದೀಪಕ್ ಕೋಟ್ಯಾನ್ ಇನ್ನ, ರಮೀಸ್ ಹುಸೇನ್, ಶಶಿಕಲಾ, ಅನಿತಾ ಬಿಬಿ, ಲಾವಣ್ಯ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.